ಮಂಜೇಶ್ವರದ ಕುಂದತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 3 ದಿನಗಳ ಕ್ರಿಸ್ಮಸ್ ಕ್ಯಾಂಪ್ ಅನ್ನು ಆಯೋಜಿಸಿದ್ರು. ಶಾಲೆಯ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರವನ್ನು ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಯೋಗೇಶ್ ಕೆ ಅವರು ಉದ್ಘಾಟಿಸಿದ್ರು. ಈ ಸಂದರ್ಭ ಮಂಜೇಶ್ವರ ಪೊಲೀಸ್ ಠಾಣಾ ಅಡಿಷನಲ್ ಎಸ್ಐ ಅನೀಶ್, ಹಿರಿಯ ಅಧ್ಯಾಪಕ ಉಮೇಶ್ ಮಧೂರು, ಪ್ರಮೀಳಾ ಕುಮಾರಿ ಟೀಚರ್, ಅನಿತಾ ಟೀಚರ್ ಮೊದಲಾದವರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಮೋಟಿವೇಷನ್ ಕ್ಲಾಸ್, ಆರೋಗ್ಯದ ಬಗ್ಗೆ ಮಾಹಿತಿ, ಮಕ್ಕಳಿಂದ ಪರೇಡ್ ಮೊದಲಾದ ಚಟುವಟಿಕೆಗಳನ್ನು ನಡೆಸಲಾಯಿತು. ಓಣಂ ಕ್ಯಾಂಪ್ ಅನ್ನು ರದ್ದುಪಡಿಸಲಾಗಿತ್ತು. ಅದರ ನಂತರ ಮುಂದಿನ ಕ್ಯಾಂಪ್ ಶಾಲೆಯಲ್ಲಿ ಆಯೋಜಿಸಲಾಗಿರುವಂತದ್ದು ಈ ಕ್ರಿಸ್ಮಸ್ ಕ್ಯಾಂಪ್. 3 ದಿವಸಗಳ ಈ ಕ್ರಿಸ್ಮಸ್ ಕ್ಯಾಂಪ್ ಅನ್ನು ನಾವಿಲ್ಲಿ ಇವತ್ತಿನ ಪ್ರಾರಂಭಿಸಿದ್ದೇವೆ. ಈ 3 ದಿವಸಗಳ ಕಾಲ ನಡೆಯಲಿದೆ. ಈಗಾಗಲೇ